ಬ್ರಹ್ಮಾವರದ ಮಡಪಾಡಿ ಗ್ರಾಮಸ್ಥರ ಆತಂಕಕ್ಕೆ ಕಾರಣವಾಗಿದ್ದ ಚಿರತೆಯೊಂದನ್ನು ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ಬ್ರಹ್ಮಾವರ ತಾಲೂಕಿನ ಮಡಪಾಡಿ ಭಾಗದಲ್ಲಿ ಹಲವಾರು ದಿನಗಳಿಂದ ಚಿರತೆ ಹಾವಳಿ ಹೆಚ್ಚಾಗಿದ್ದು ಸಾಕು ಪ್ರಾಣಿಗಳನ್ನು ಕೊಲ್ಲುತ್ತಿದ್ದ ಬಗ್ಗೆ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಮನವಿ ಮಾಡಿದರು. ಗ್ರಾಮಸ್ಥರ ಮನವಿ ಮೇರೆಗೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಬೋನ್ ಇರಿಸಿದ್ದು ಬುಧವಾರ ಬೆಳಗ್ಗೆ ಬೋನ್ನಲ್ಲಿ ಸುಮಾರು 6 ವರ್ಷ ಪ್ರಾಯದ ಹೆಣ್ಣು ಚಿರತೆಯೊಂದು ಸಿಕ್ಕಿಬಿದ್ದಿದೆ. ಗ್ರಾಮಸ್ಥರು ಸದ್ಯ ನಿಟ್ಟುಸಿರು ಬಿಡುವಂತಾಗಿದೆ. ಬೋನಿಗೆ ಬಿದ್ದ ಚಿರತೆ ಕೂಗುತ್ತಿದ್ದನ್ನು ಗಮನಿಸಿ ಗ್ರಾಮಸ್ಥರು ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ಮಾಹಿತಿ ನೀಡಿದ್ದಾರೆ. ವಲಯ ಅರಣ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಚಿರತೆ ಇರುವ ಬೋನನ್ನು ವನ್ಯಧಾಮಕ್ಕೆ ಕೊಂಡೊಯ್ದು ಚಿರತೆಯನ್ನು ಸುರಕ್ಷಿತವಾಗಿ ಅರಣ್ಯಕ್ಕೆ ಬಿಟ್ಟಿದ್ದಾರೆ. ಮಡಪಾಡಿ ಪರಿಸರದಲ್ಲಿ ಕಳೆದ 3-4 ವರ್ಷದಿಂದ ಚಿರತೆ ಹಾವಳಿ ಅಲ್ಲಿತ್ತು ಇಲ್ಲಿತ್ತು ಅಂತ ಜನರು ಹೇಳುವುದನ್ನು ನಾವು ಕೇಳಿದ್ದು. ಆದರೆ ಕಡೆಗೆ ಒಂದು ದಿವಸ ನಮ್ಮ ಮನೆಯದು ನಾಯಿ 2 ಮಾಯ ಅಂತ ನಮ್ಗೆ ಗೊತ್ತು. ಕಡೆಗೆ ಒಂದು ನಾಯಿ ಹೇಗೋ ತಪ್ಪಿಸ್ಕೊಂಡು ಬಂದು ಮೈಯೆಲ್ಲ ಗಾಯ ಮಾಡ್ಕೊಂಡು ಚಿರತೆ ಹಚ್ಚೆಲ್ಲ ಇತ್ತು ಬೆನ್ನಲ್ಲಿ. ಕಡೆ ಮದ್ದು ಹಾಕಿ ಗುಣ ಮಾಡಿ ಹೋದಷ್ಟು ಸಹ ನಾವು ಇಟ್ಟು ಅರಣ್ಯ ಇಲಾಖೆಯವ್ರ ಹತ್ರ ಹೇಳಿ ಬೋನ್ ಇಟ್ಟಾಗ ಹೋದಷ್ಟು ಬೀಳಲಿಲ್ಲ. ಈ ವರ್ಷ ಗ್ರಾಮ ಪಂಚಾಯತ್ ಸದಸ್ಯರು ಪುನಃ ಪ್ರಯತ್ನದಿಂದ ಆ ಕೆಲಸವನ್ನು ಯಶಸ್ವಿ ಆಯಿತು ಅಂತ ಹೇಳಿ ಅರಣ್ಯ ಇಲಾಖೆಯವರಿಗೆ ನಾವು ಧನ್ಯವಾದ ಹೇಳ್ತೇವೆ. ಆ